ಹುಟ್ಟುಡ್ದೆ ಹೃದಯ ಬೊಕ್ಕ ಶ್ವಾಸಕೋಶ ಸಂಬಂಧಿ ಸಮಸ್ಯೆ ಇತ್ತಿನ 1 ವರ್ಷ ಆದಿ ತಿಂಗೊಲ್ದ ಪೊಣ್ಣು ಬಾಲೆಗ್ ಕುಡ್ಲ ಇಂಡಿಯಾನ ಆಸ್ಪತ್ರೆ ವೈದ್ಯರು ಅಪರೂಪದ ಶಸ್ತ್ರಚಿಕಿತ್ಸೆ ಮೂಲಕ ಮರುಜೀವನ್ ಕೊಡ್ತಾರೆ. ಈ ಬಗ್ಗೆ ಸುದ್ದಿಗಾರರಿಗೆ ತೆರಿಪಾಯಿನ ಇಂಡಿಯಾನ ಆಸ್ಪತ್ರೆದ ವ್ಯವಸ್ಥಾಪಕ ನಿರ್ದೇಶಕರು ಬೊಕ್ಕ ಹೃದ್ರೋಗ ತಜ್ಞರು ಡಾಕ್ಟರ್ ಯೂಸುಫ್ ಕುಂಬ್ಡೆ ಉಸಿರಾಟದ ತೊಂದರೆ ಅನುಭವಿಸಾವಂದಿತ್ತಿನ ಬಾಲೆ ತನ್ನ ಪ್ರಾಯದ ಬಾಕಿದ ಜೋಕ್ಲೆಲಕ ಗುಬ್ಬೊಂದಿಚ್ಚಾಂಡು ಆಸ್ಪತ್ರೆಗೆ ದಾಖಲಾಯಿನ ಪೊರ್ತುಡು ಬಾಲೆ ಖಾಲಿ 5 kg ತೂಕ ಇತ್ತಂಡು. ಇಂದು ಸಾಧಾರಣ ಆದ 2 ತಿಂಗೊಲ್ದ ಬಾಲದ ತೂಕಾಗ ಸರಿಯಾತಡು. ಇಲ್ಲದಕ್ಕೆನ ಒಪ್ಪಿಗೆರ್ದು ಬೊಕ್ಕ ಶಸ್ತ್ರಚಿಕಿತ್ಸೆ ಮಲ್ಪೆರೆ ನಿರ್ಧರಿಸಾದ 2020 ಜುಲೈ ಅಕೇರಿ ವಾರಡ್ ಶಸ್ತ್ರಚಿಕಿತ್ಸೆನ ಯಶಸ್ವಿಯಾದ ನಡಪಾಂಡು. ದಕ್ಷಿಣ ಕನ್ನಡ ಬೊಕ್ಕ ಕೈತಲ್ದ ಜಿಲ್ಲೆಡು ಜೋಕ್ಲೆಗ್ ಮಲ್ಪುಡಾಯಿನ ದಿಂಜ ಅಪರೂಪದ ತೆರೆದ ಹೃದಯ ಶಸ್ತ್ರಚಿಕಿತ್ಸೆಲೆಡು ಇಂದು ಒಂಚಿ ಶಸ್ತ್ರಚಿಕಿತ್ಸೆ ಆಯಿನ 1 ವಾರದ ಬೊಕ್ಕ ಬಾಲೆ ಪೂರ್ತಿಯಾದ ಹುಷಾರಾಯಿನದ ಬೊಕ್ಕ ಆಸ್ಪತ್ರೆಯದು ಬಿಡುಗಡೆ ಮತದನ್ ಪಂಡ ತೆರಿಪಾಯರು. ಕೇಸ್ ಒಂದು ಎರಡನೇದು ಅದು ಕಾಸ್ಟ್ ಕೂಡಿ ಒಂದು 2 ಲಕ್ಷಕ್ಕಿಂತ ಜಾಸ್ತಿ ಆಗ್ತದೆ. ಆ ಟೈಮಲ್ಲಿ ನಾವು ಅದು ಅವರಿಗೆ ಆಫರ್ ಮಾಡಿದ್ದು ನೋಡೋಣ. ಈಗ ಕೋವಿಡ್ ಇಲ್ಲಿ ಅವರು ಬ್ಯಾಂಗ್ಳೂರಲ್ಲಿ ಹೋಗ್ಲಿಕ್ಕೆ ಆಗೋದು ಕೂಡ ಇರಲಿಲ್ಲ. ನಾವು ಡಾಕ್ಟರ್ ಈ ಸಿದ್ಧಾರ್ಥ ಜಾಯಿನ್ ವಿತ್ ಅಸ್ ವಿ ವಿಲ್ ಟ್ರೈ ಅಂತ ಹೇಳಿ ನಾವು ಅವರಿಗೆ ಕಾನ್ಫಿಡೆನ್ಸ್ ಕೊಟ್ಟು ನಾವು ಸರ್ಜರಿ ಮಾಡಿದೆ. ಭಾಳ ಸಕ್ಸಸ್ ಆಗಿದೆ ಮಗುವಿಗೆ. ಆ ಟೈಮಲ್ಲಿ ನಾವು ಕೋವಿಡ್ ಅದಕ್ಕೋಸ್ಕರ ನಾವು ಇದು ಪ್ರೆಸ್ ರಿಲೀಸ್ ಮಾಡಲಿಲ್ಲ. ಈಗ ನಾವು ಫಾಲೋಅಪ್ ಇದೆ 3 ತಿಂಗಳಿಂದ. ಭಾಳ ಹುಷಾರಾಗಿದೆ ಬೇಬಿ, ಒಳ್ಳೆಯದಾಗಿ ಬಂದಿದೆ ಅದರಲ್ಲಿ. ಎರಡನೇದು ನಾವು ಈ ಥರ ಮಕ್ಕಳಿಗೆ ಸಣ್ಣ ಮಕ್ಕಳದು ಕಾಂಪ್ಲೆಕ್ಸ್ ಹಾರ್ಟ್ ಡಿಸೀಸ್ ಇದ್ದರೆ ಅವರ ಹತ್ರ ದುಡ್ಡು ಇಲ್ಲದ್ರೆ ಕೂಡ ನಾವು ಫ್ರೀಯಾಗಿ ಮಾಡ್ತೀವಿ. ನಮ್ಮ ಇದರಿಂದ ನಮ್ಮ ಹೆಲ್ತ್ ಫೌಂಡೇಶನಿಂದ ಪಾಪದವರಿಗೆ ಹೆಲ್ತ್ ಫೌಂಡೇಶನ್ ಫಾತಿಮಾ ಹೆಲ್ತ್ ಫೌಂಡೇಶನ್ ಅಂತ ಹೇಳಿ ಅದನ್ನು ನಾವು ದುಡ್ಡು ಕೊಟ್ಟು 1.5 ಲಕ್ಷ ನಾನೇ ಕೊಟ್ಟಿದ್ದೆ ಮಗಳಿಗೆ. ನಮ್ಮ ಹೆಲ್ತ್ ಫೌಂಡೇಶನ್ ಕೊಟ್ಟಿದೆ, ನಾವೇ ಕೊಟ್ಟು ಅವರು ಹಾಸ್ಪಿಟ್ಲಿಗೆ ಪೇ ಮಾಡಿ 2.5 ಲಕ್ಷ ಆಯಿತು. 1 ಲಕ್ಷನೂ ಅವರು ಪೇ ಮಾಡಿದಲ್ಲ, 1 ಲಕ್ಷ ಅವರು ಪೇ ಮಾಡಿದೆ. 1.5 ಲಕ್ಷ ನಾವು ಹೆಲ್ತ್ ಫೌಂಡೇಶನ್ ಕೊಟ್ಟು ಅವರು ಮಾಡಿದೆ. ಆದರೆ ಭಾಳ ಪವರ್ ಇದ್ದರೆ ಫ್ರೀಯಾಗಿ ಕೂಡ ಮಾಡಲಿಕ್ಕೆ ಆಗ್ತದೆ. ಇದು ಭಾಳ ಪವರ್, ಅವರಿಗೆ BPL ಕಾರ್ಡ್ ಇಲ್ಲ. ಕೆಲವರಿಗೆಲ್ಲ ಅದು ಅವರಿಗೆ ಗೊತ್ತೇ ಇಲ್ಲ BPL ಏನಂದರೆ ಗೊತ್ತಿಲ್ಲ. ಅವರು ಈಗ ಈ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಅದು ರಿಜಿಸ್ಟರ್ ಮಾಡಲಿಕ್ಕೆಲ್ಲ ಕಷ್ಟ ಇರ್ತದೆ. ಆ ಥರ ಮಕ್ಕಳಿಗೆ ಇದ್ದರೆ ಕೂಡ ನಿಮಗೆ ಒಂದು ನೀವು ಅವರಿಗೆ ಥ್ರೂ ಯುವರ್ ಮೆಸೇಜ್ ಶುಡ್ ಬಿ ಲೈಕ್ ದ್ಯಾಟ್. ಈಗ ಮಕ್ಕಳದು ಕಾಂಪ್ಲೆಕ್ಸ್ ಹಾರ್ಟ್ ಡಿಸೀಸ್ಗೆ ಇಂಡಿಯಾನಲ್ಲಿ ಸೆಂಟರ್ ಉಂಟು. ಅದಕ್ಕೆ ಪಾಪದವರಿಗೆ ಇದ್ದರೆ ಅವ್ರು ವೆರಿ ಪವರ್ ಇದ್ದರೆ ಅವ್ರು ಫ್ರೀಯಾಗಿ ಕೂಡ ನಾವು ಮಾಡಲಿಕ್ಕೆ ತಯಾರಿಂದ ಅವರು ಗೊತ್ತಿರಬೇಕು ಈ ಥರದ ಸೆಂಟರ್ ಉಂಟು, ನಾವು ಮಾಡಲಿಕ್ಕೆ ತಯಾರುಂಟು. ಈ ಥರ ಡಾಕ್ಟರ್ ಕೂಡ ಅಲ್ಲಿ ಜಾಯಿನ್ ಆಗಿದೆ ಅಲ್ಲಿ. ಹೃದಯ ಶಸ್ತ್ರಚಿಕಿತ್ಸಕರು ಡಾಕ್ಟರ್ ಸಿದ್ಧಾರ್ಥ್ ಬಿಟಿ, ಜೋಕ್ಲಿನ ಇಂಟೆನ್ಸಿವ್ ಕೇರ್ ತಜ್ಞರು ಡಾಕ್ಟರ್ ಅರುಣ್ ವರ್ಗೀಸ್ ಸುದ್ದಿಗೋಷ್ಠಿಗೆ ಇದ್ದಾರೆ.